ಮಳೆ ಹಿನ್ನೆಲೆಯಲ್ಲಿ ಈ ಬಾರಿಯ ಮಂಗಳೂರು ದಸರಾ ರಜೆ ಕಡಿತಗೊಳಿಸಿದ್ದ ಸರ್ಕಾರ ತನ್ನ ಆದೇಶವನ್ನ ಹಿಂಪಡೆದಿದ್ದು ಈ ಬಾರಿ ಎಂದಿನಂತೆ ದಸರಾ ರಜೆ ಇರಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ। ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ದಸರಾ ರಜೆಯಲ್ಲಿ ಯಾವುದೇ ಕಡಿತ ಇಲ್ಲ, ಶಿಕ್ಷಣ ಇಲಾಖೆಯ ಎಂದಿನ ತೀರ್ಮಾನದಂತೆ ರಜೆಯನ್ನ ಕೊಡಲಾಗುವುದು। ಮಳೆ ಹಿನ್ನೆಲೆಯಲ್ಲಿ ಹೆಚ್ಚುವರಿ ರಜೆ ನೀಡುವುದಕ್ಕಾಗಿ ದಸರಾ ರಜೆ ಕಡಿತ ಮಾಡಲಾಗಿತ್ತು, ಆದರೆ ಈ ಕುರಿತಾಗಿ ವಿರೋಧ ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ರಜೆ ಕಡಿತ ನಿರ್ಧಾರವನ್ನ ವಾಪಸ್ ಪಡೆದಿದೆ ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ। ದಸರಾ ರಜೆಯಲ್ಲಿ ಯಾವುದೇ ಕಡಿತವಿಲ್ಲ। ಈ ಸಂಬಂಧ ತಾವು ಕಳೆದ ಭೇಟಿಯಾದ ಸಂದರ್ಭ ತಾವು ಪ್ರಸ್ತಾವ ಮಾಡಿದ್ದೀವಿ। ಇದರ ಬಗ್ಗೆ ನಾನು ಡಿಸಿ, ಸಿಒ, ಡಿಡಿಪಿ ಚರ್ಚೆ ಮಾಡಿದ್ದೇನೆ। ಯಾವುದು ಇವತ್ತು ಫಸ್ಟ್ ಡಿಸಿಷನ್ ಒಂದು ತೀರ್ಮಾನ ಆಗಿದಂತೆ ಅದೇ ರೀತಿ ಶಾಲೆಗೆ ರಜೆ ಇರ್ತದೆ, ಮತ್ತೆ ಇದರಲ್ಲಿ ಯಾವುದೇ ಕಡಿತ ಕೂಡ ಗೊಳಿಸುವುದಿಲ್ಲ। ಯಾವುದೇ ದಸರಾದಲ್ಲಿ ಯಾಕೆಂದ್ರೆ ಹೇಳಿದ್ರೆ ನೀವು ಹೇಳಿದಾಗೆ ಇದು ಒಂದೇ ಒಂದು ವರ್ಷದಲ್ಲಿ ಅವಕಾಶ ಸಿಕ್ಕುವಂಥದ್ದು, ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೆ ಎಲ್ಲ ಕಡೆಗೂ ಕೂಡ ಇವತ್ತು ಆ ಒಂದು ಹೋಗುವಂಥ ಅವಕಾಶವೂ ಕೂಡ ಕೆಲವೊಂದು ಪ್ರೀ ಪ್ಲಾನ್ ಕೂಡ ಆಗಿರುತ್ತದೆ। ಇಟ್ಟುಕೊಂಡು ದಸರಾ ರಜೆಯಲ್ಲಿ ಯಾವುದೇ ಕಡಿತಗೊಳಿಸಬಾರ್ದು ಅಂತ ಕೂಡ ಸೂಚಿಸಿದ್ದಾರೆ। ಡಿ ಸಿ ಅವರು ಕೂಡ ಅದಕ್ಕೆ ಒಪ್ಪಿದ್ದಾರೆ, ಸಿಒ ಕೂಡ ಒಪ್ಪಿದ್ದಾರೆ।